ಭಾರಿ ಮಳೆಯ ನಡುವೆ ಇಂಟರ್ಲಾಕ್ ಹಾಕಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಮುಂದಾದ ಹೆದ್ದಾರಿ ಇಲಾಖೆ ಟ್ರಾಫಿಕ್ ಜಾಮ್ ತಪ್ಪಿಸುವಲ್ಲಿ ವಿಫಲವಾಗಿದೆ. ಇಲ್ಲಿನ ಕೂಳೂರು ಹಳೆ ಸೇತುವೆಯ ಮೇಲೆ ಡಾಮರ್ ಎದ್ದು ಹೋಗಿ ಸೇತುವೆಯ ಒಂದೆಡೆ ಆಳವಾದ ಹೊಂಡವಾಗಿ ವಾಹನ ಹೊಂಡ ದಾಟಲು ಹರಸಾಹಸ ಪಡಬೇಕಾಗಿದೆ. ಬಸ್ ಚಾಲಕರ ಧಾವಂತಕ್ಕೆ ಸರ್ವಿಸ್ ರಸ್ತೆಯಲ್ಲಿಯೂ ಮಂಗಳವಾರ ಮಧ್ಯಾಹ್ನ ಬ್ಲಾಕ್ ಉಂಟಾಗಿ ಬಸ್ ಚಾಲಕರು ಕಾರು ಸವಾರರು ಹೊಡೆದಾಡುವಂತಾಯಿತು. ಕೊಂಟಿಕಾನ ಎಜೆ ಆಸ್ಪತ್ರೆಯಿಂದ ಎಂಸಿಎಫ್ ವರೆಗೆ ವಾಹನ ಸಾಲು ಕಂಡುಬಂದು ತೆವಳುತ್ತಾ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ರಕ್ ಕಂಟೈನರ್ ಲೋಡ್ ತುಂಬಿದ ಲಾರಿಗಳು ಸೇತುವೆಯ ಮೇಲೆ ನಿಧಾನವಾಗಿ ಸಂಚರಿಸುತ್ತಿದ್ದು, ಇಲ್ಲಿನ ಉಡುಪಿ ಮಂಗಳೂರು ನಡುವಿನ ಹೆದ್ದಾರಿಯಲ್ಲಿ ಎಂಸಿಎಫ್ ಮುಂಭಾಗದವರೆಗೆ ವಾಹನ ಸಾಲು ಕಂಡುಬಂದಿದೆ. ಕಳೆದ 2 ದಿನಗಳಿಂದ ಬಿಸಿಲಿನ ವಾತಾವರಣವಿದ್ದುದರಿಂದ ವಿವಿಧೆಡೆ ಜಲ್ಲಿ ಹಾಕಿ ಹೊಂಡ ಮುಚ್ಚುವ ಯತ್ನ ನಡೆಯಿತು. ಆದರೆ ಕೂಳೂರು ಸೇತುವೆ ಮೇಲಿನ ಹೊಂಡವನ್ನು ಆದ್ಯತೆಯ ಮೇರೆಗೆ ಮುಚ್ಚಿದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲವಾಗಬಹುದು.